itu malah award పోయిందను ಗೊತ್ತುಜಿ ಇಂಚ ಬೈದನು ಇಂಚ ತಿಕ್ಕಿದನು ಮಾಲಿಗೆ ಗೊತ್ತುಜಿ ಅದೇ ಕ್ರೆಡಿಟ್ ಮಾಲಿಗೆ ನಾ ಡೈರೆಕ್ಟರ್ ಬೋರ್ಡ್ ದಯಪಂಡ ಯಾನಿ ಇದ್ಮುಖ ಮಾಲಿನ ಕ್ಯಾರೆಕ್ಟರ್. ರಾಷ್ಟ್ರೀಯ ಪ್ರಶಸ್ತಿ ತಂಡದ ಪರಿಶ್ರಮದ ಫಲ. ರೂಪಶ್ರೀ ವರ್ಕಾಡೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮಿಥ್ಯ ಕನ್ನಡ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದ ಹಿರಿಯ ರಂಗಭೂಮಿ ಹಾಗೂ ಚಲನಚಿತ್ರ ನಟಿ ರೂಪಶ್ರೀ ವರ್ಕಾಡಿ ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಸಂತಸ ಮತ್ತು ಕಲಾ ಪಯಣದ ಅನುಭವವನ್ನು ಹಂಚಿಕೊಂಡರು. ಪ್ರಶಸ್ತಿ ಕುರಿತು ಮಾತನಾಡಿದ ಅವರು, ಈ ಗೌರವ ನನಗೆ ಮಾತ್ರ ಸಿಕ್ಕ ಪ್ರಶಸ್ತಿಯಲ್ಲ, ಇಡೀ ಮಿಥ್ಯ ಚಿತ್ರದ ತಂಡದ ಪರಿಶ್ರಮಕ್ಕೆ ದೊರೆತ ಮನ್ನಣೆಯಾಗಿದೆ. ನನ್ನ ಕಲಾ ಪಯಣದಲ್ಲಿ ನಿರಂತರ ಬೆಂಬಲ ನೀಡಿದ ಮಾಧ್ಯಮ ಮಿತ್ರರೊಂದಿಗೆ ಈ ಸಂತೋಷವನ್ನು ಮೊದಲು ಹಂಚಿಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಪತ್ರಿಕಾಗೋಷ್ಠಿ ಆಯೋಜಿಸಿದ್ದೇನೆ ಎಂದರು. ನಮ್ಮ ಇಲ್ಲಿ ಒಂದು ಸೇರಿದ ನಿಖಿಲೆ ಒಂದು ಥ್ಯಾಂಕ್ಸ್ ಬಂದಗೋಸ್ಕರ ಯಾಕಂಡ ತುಂಬೂರು ದಿಂಚಿಲ್ಲ ಒಂದು ಸಪೋರ್ಟ್ ಬಂದದ್ದು ಬರ್ತೀನಿ ಫಿಲ್ಮದ ಬಗ್ಗೆ ಮಾತ್ರ ಡೈರೆಕ್ಟ್ ಮಾಡೇ ಇರುತ್ತೆ. ಯಾರೊಂದು ಏನಿದ್ರೆ ಹೆಚ್ಚು ಕೊಂಚ ಅವಾರ್ಡ್ ತಿಳ್ಕೊಂಡು ಬಂದು ನಾಟಕದ್ದು ಗೊತ್ತಿಲ್ಲ, ತುಳು ಫಿಲ್ಮ್ ಆದ್ವು, ಕನ್ನಡ ಫಿಲ್ಮ್ ಆದ್ವು, ವಾ ಮೂವಿ ಬಂತಿನಲ್ಲ ಹಿಂಗೆ ಸಪೋರ್ಟ್ ಬಂದಿದೆ ಮೀಡಿಯಾ. ಸೊ ಅಂಚಾದು ಈ ಖುಷಿ ಫಸ್ಟ್ ಆಫ್ ಆಲ್ ಈಗ ನೋಡ್ಬೇಕು ಪಟ್ಟಣರಿಗೆ ಎಂಗಲ್ ಬೈದೀನಿ ಇದೇ ಬಿಡ ವಾ ವಿಡಿಯೋಗಳು ತೆಗೆದಿದ್ದೆ ಫಸ್ಟ್ ಆಫ್ ಬತ್ತಿ ತಿಕ್ಲೆ ಮತ್ತೆ ಪಂಕ ಬಂದು. ಚಿತ್ರದ ನಿರ್ದೇಶಕ ಸುಮಂತ್ ಭಟ್ ಅವರಿಗೆ ಪ್ರಶಸ್ತಿಯ ಶ್ರೇಯಸ್ಸು ಸಲ್ಲಬೇಕು ಎಂದು ಹೇಳಿದ ರೂಪಶ್ರೀ, ನಾನು ಇದುವರೆಗೆ ಮಾಡಿರದ ವಿಭಿನ್ನ ಪಾತ್ರವನ್ನು ನೀಡಿ ನನ್ನಿಂದ ಹೊಸ ರೀತಿಯ ಅಭಿನಯವನ್ನು ಹೊರತಂದವರು ನಿರ್ದೇಶಕರು. ಅವರ ಮಾರ್ಗದರ್ಶನದಿಂದಲೇ ಪಾತ್ರ ಸಹಜವಾಗಿ ಮೂಡಿಬಂದಿದೆ. ಈ ಸಾಧನೆಗೆ ಅವರಿಗೆ ನಾನು ಸದಾ ಋಣಿಯಾಗಿದ್ದೇನೆ ಎಂದು ತಿಳಿಸಿದರು. ಕಳೆದ 2.5 ದಶಕಗಳಿಂದ ಕನ್ನಡ ಹಾಗೂ ತುಳು ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ರೂಪಶ್ರೀ ವರ್ಕಾಡಿ 700ಕ್ಕೂ ಹೆಚ್ಚು ನಾಟಕಗಳಲ್ಲಿ 4,000ಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿದ್ದಾರೆ. ತುಳು, ಕನ್ನಡ, ಕೊಂಕಣಿ ಸೇರಿದಂತೆ 85ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಅವರು ಹಲವು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಗೌರವಗಳಿಗೆ ಭಾಜನರಾಗಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ತಮ್ಮ ಜೀವನದ ಅತ್ಯಂತ ಮಹತ್ವದ ಕ್ಷಣವಾಗಿದ್ದು, ಈ ಸಾಧನೆಗೆ ಬೆಂಬಲ ನೀಡಿದ ಮಾಧ್ಯಮ ಮಿತ್ರರು, ಕಲಾಭಿಮಾನಿಗಳು ಹಾಗೂ ಸಹೋದ್ಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ಅವರು ಮುಂದಿನ ದಿನಗಳಲ್ಲಿಯೂ ಉತ್ತಮ ಕಲಾ ಸೇವೆ ಮೂಲಕ ಮತ್ತಷ್ಟು ಸಾಧನೆ ಮಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಿಥ್ಯ ಚಿತ್ರದ ನಿರ್ದೇಶಕ ಸುಮಂತ್ ಭಟ್ ಹಾಗೂ ಬಾಲನಟ ಅತೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಅದು ಬಿಟ್ಟು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಒಂದು ಪೋಷಕ ನಟಿಗೆ ಪ್ರಶಸ್ತಿ ಬಂದಿರೋದು ರೂಪಶ್ರೀ ಮ್ಯಾಮಿಗೆ, ಅದು ನಮ್ಮ ಕುಡ್ಲದವರಿಗೆ ಬಹಳ ಖುಷಿ ಕೊಟ್ಟ ವಿಷಯ. ಮತ್ತೆ ಅತೀಶ್ಗೆ ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆದಾಗಲೂ ಅಂಡ್ ಸಿನಿಮಾ ರಿಲೀಸ್ ಆಗೋ ಮೊದಲು ನಮ್ಮ ಸಿನಿಮಾ ಒಂದಿಷ್ಟು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಹೋಗಿತ್ತು. ಅಲ್ಲಿ ಫ್ರಾನ್ಸಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ, ಐ ಥಿಂಕ್ US ಅಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ. ಅದೆಲ್ಲ ಮುಗಿಸಿ ಇಲ್ಲಿ ಬಂದು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಅದನ್ನು ಗುರುತಿಸಕ್ಕೆ ನನಗೆ ಬಹಳ ಖುಷಿ ಕೊಟ್ಟಿದೆ. ಎರಡು ಅವಾರ್ಡ್ಗಳು ಎಸ್ಪೆಷಲಿ ರೂಪ ವರ್ಕಾಡಿ ಅವನಿಗೆ ಮಸ್ತ್ ಮೂವಿ ಮಾತಿದ್ದ ತುಂಬಲ್ಲ ಐಟ್ಲ ಅಮ್ಮನೆ ಅದು. ಸೊ ಎಂತ ನಿತ್ಯ ಒಂದು ಹೊಸದು ಫೀಲ್ ಆಚೆ ಪ್ರಕಾಶ್ ಅನ್ನ ಒಡಿಯೋದೇ ಸಾಧ್ಯ చేయపల గివ్ అండ్ టేక్ పంపే ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಬಂದು ಪ್ರಕಾಶ್ ತುಮಿನಾಡು ಅಕಲ್ನ ಆತೀಶ್ ನಕಲ್ನ ಆಕ್ಟಿಂಗ್ ಇತ್ನೇಡು ಬಹುಶಃ ಏನಂತ ಆಕ್ಟಿಂಗ್ ಬರ ಸಾಧ್ಯ ಅಂತ ಪಂಪೆ ఒక కూడా ನನ್ನ ಮಾತುಗಳ ತರತಾಗಿ ಅದು ನಿಕಲ ಮಾತಿನ ಸಪೋರ್ಟ್ ನನಲ ಇಂಚನೆ ಕೊಡು.